ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ನಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೋ ಅವರೆಲ್ಲ ಭಯೋತ್ಪಾದಕರಾಗಿ ಬಿಂಬಿತರಾಗ್ತಾರೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಆರ್ ಪೂಜಾರಿ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಧರ್ಮವನ್ನ ನೋಡೋದು ಬೇಡ, ಯಾವ ಧರ್ಮದವರಾದರೂ ಕಾನೂನು ಬಾಹಿರ ತಪ್ಪುಗಳನ್ನು ಮಾಡಿದ್ದಲ್ಲಿ ಅದು ತಪ್ಪೆ. ಇಂತಹ ಮಾನಸಿಕತೆಯನ್ನು ನಾವೆಲ್ಲರೂ ಬೆಳೆಸಿಕೊಳ್ಳುವಂತಹ ಅವಶ್ಯಕತೆ ಇದೆ. ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವ ಕಾಮೆಂಟ್ಸ್ಗಳು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದೆ. ನೀವು ಯಾವ ಸಂಘ ಸಂಘಟನೆಗಳಲ್ಲಿ ಗುರುತಿಸಿಕೊಳ್ತೀರೋ ಅದರ ಗೌರವವನ್ನು ಹಾಗೂ ಹೆತ್ತವರ ಗೌರವವನ್ನು ಕುಗ್ಗಿಸುವ ಕೆಲಸವನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ದಯಮಾಡಿ ಮಾಡಬೇಡಿ ಎಂದು ಹೇಳಿದರು. ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದನ್ನು ನಾವು ಧರ್ಮದ ಆಧಾರದ ಮೇಲೆ ನಾವು ಇದನ್ನು ಮಾನದಂಡದಲ್ಲಿ ನಾವು ತೆಗೆದುಕೊಳ್ಳುವುದು ತಪ್ಪು ಅನ್ನುವಂಥದ್ದು. ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅನ್ನು ಯಾರು ಮಾಡಿದ್ರೂ ಕೂಡ ಅದನ್ನು ಖಂಡಿಸುವಂಥದ್ದು. ನಾವೆಲ್ಲರೂ ಭಾರತೀಯರೆನ್ನುವಂಥ ಭಾವನೆ ಮೊದಲಿಗೆ ನಮ್ಮಲ್ಲಿ ಇರಬೇಕು. ಇವತ್ತು ನಮ್ಮ ಶಾಸಕರುಗಳಾಗಲಿ ಸಂಸದರಾಗಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಪ್ರಜ್ಞೆ ಹೊಂದಿರುವಂಥವರು ಅಂತ ಹೇಳ್ತಾರೆ. ಅದನ್ನು ಒಂದು ಧರ್ಮಕ್ಕೆ ಸೀಮಿತವಾಗಿ ಅವರು ತೆಗೆದುಕೊಂಡು ಹೋಗ್ತಾರೆ. ಖಂಡಿತವಾಗ್ಲೂ ತಪ್ಪು. ನಾವೆಲ್ಲರೂ ಭಾರತೀಯರು. ಇಲ್ಲಿ ಜಾತಿ ಸೋಷಿಯಲ್ ಎಲಿಮೆಂಟ್ಸ್ ಅಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೋ ಅವರು ಎಲ್ಲರೂ ಕೂಡ ಭಯೋತ್ಪಾದಕರನ್ನುವಂಥದ್ದನ್ನೇ ನಾವು ಹೇಳಬೇಕಾಗಿತ್ತು. ಅದನ್ನು ಎಲ್ಲರೂ ಹೇಳಬೇಕು. ಅದನ್ನು ಯಾವ ಧರ್ಮದ ಆಧಾರದಲ್ಲಿ ನೀವು ನೋಡೋದು ಬೇಡ. ಯಾವ ಧರ್ಮದಲ್ಲಿ ಮಾಡಿದ್ರು ಕೂಡ ತಪ್ಪು ಅನ್ನುವಂಥ ತಪ್ಪೆ ಅನ್ನುವಂಥ ಒಂದು ಮಾನಸಿಕತೆಯನ್ನು ನಾವು ಬೆಳೆಸಿಕೊಳ್ಳುವಂಥ ಅಗತ್ಯ ಇದೆ. ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅನ್ನು ವಿರೋಧಿಸುವಂಥ ಕೆಲಸ ನಮ್ಮೆಲ್ಲರಿಂದಲೂ ಆಗ್ಬೇಕನ್ನುವಂಥದ್ದು. ಸುಹಾಸ್ ಶೆಟ್ಟಿ ಮರ್ಡರ್ ಕೇಸ್ನಲ್ಲಿ ಕೂಡ ತನಿಖೆ ಚುರುಕುಗೊಂಡಿದ್ದು ಈಗಾಗಲೇ 8 ಜನರನ್ನು ಬಂಧಿಸಿದ್ದಾರೆ. ಅವರನ್ನು ಪೊಲೀಸ್ ಕಸ್ಟಡಿಗೆ ಕೂಡ ತೆಗೆದುಕೊಂಡು ಈಗಾಗಲೇ ತನಿಖೆ ಬಹಳ ಚುರುಕಿನಲ್ಲಿ ಸಾಗ್ತಾ ಇದೆ ಅನ್ನುವಂಥದ್ದು. ನಮ್ಮ ಕಾಂಗ್ರೆಸ್ ಪಕ್ಷದ ವಿಚಾರಧಾರೆಗಳು ಏನಿದೆ ಯಾವತ್ತೂ ಕೂಡ ಈ ಒಂದು ದೇಶದಲ್ಲಿ ಆಗಲಿ ರಾಜ್ಯದಲ್ಲಿ ಆಗಲಿ ಶಾಂತಿಯನ್ನು ನೆಲೆಸುವಂತೆ ಮಾಡೋದು. ಯಾರು ಕಾನೂನನ್ನು ಕೈಗೆತ್ತಿಕೊಳ್ತಾರೆ, ಕಾನೂನಿನ ವಿರುದ್ಧ ಯಾರು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ ಅವರನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಖಂಡಿತವಾಗ್ಲೂ ನಮ್ಮ ಸರ್ಕಾರದಿಂದ ಆಗ್ತಾ ಇದೆ. ಇದರಲ್ಲಿ ಯಾರಿಗೂ ಸಂಶಯ ಬೇಡ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಈ ಕೆಲವೊಂದು ಆಕ್ಷೇಪಾರ್ಹ ಕಮೆಂಟ್ಸ್ಗಳಿರ್ಬೋದು ಫೇಸ್ಬುಕ್ಗಳಲ್ಲಿ ಅಥವಾ ಇನ್ನಿತರ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾನೂನು ಕ್ರಮ ಜರುಗಿಸ್ತಾ ಇದೆ. ಇದರಿಂದ ನಾಳೆ ನೀವು ಕೇಸ್ ಹಾಕಿಸಿಕೊಂಡು ಜೈಲಿಗೆ ಹೋಗುವಂಥದ್ದು, ಇನ್ನೊಬ್ರು ನಿಮ್ಮನ್ನು ಟಾರ್ಗೆಟ್ ಮಾಡುವಂಥದ್ದು, ಇದರಿಂದ ಎಲ್ಲರೂ ಯಾರಿಗೆ ಲಾಸ್ ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ಇದರಲ್ಲಿ ನಷ್ಟ ಅನುಭವಿಸೋರು ಯಾರು ಅಂತ ಕೇಳಿದ್ರೆ ನಿಮ್ಮನ್ನು ಎತ್ತು ಸಾಕಿದ ನಿಮ್ಮ ತಂದೆ ತಾಯಿಯಂದಿರು ಅನ್ನುವಂಥದ್ದು ನಿಮಗೆ ನೆನಪಿರಲಿ ಅನ್ನುವಂಥ ಒಂದು ಮಾತನ್ನು ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ.